ಕಳೆದ 60 ವರ್ಷಗಳಿಂದ ಈ ಪರಿಸರದ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಬಂದಿದೆ, ಉನ್ನತ ಶಿಕ್ಷಣದ ಒಳಗೆ ಕೊಡ್ತಾ ಬಂದಿದೆ. UG ಇಂದ ಪ್ರಾರಂಭಿಸಿ PG ವರೆಗಿನ ಶಿಕ್ಷಣ ಕೊಡ್ತಾ ಬಂದಿದೆ. ಸುಮಾರು 60 ವರ್ಷದಲ್ಲಿ ಸುಮಾರು 40,000ಕ್ಕಿಂತ ಹೆಚ್ಚು ಹಿರಿಯ ವಿದ್ಯಾರ್ಥಿಗಳು ಇರುವಂತಹ ಒಂದು ನೆಲಗಳನ್ನು, ಒಂದು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿ ಸಂಘಗಳು ಪ್ರತಿ ವರ್ಷದ ಬ್ಯಾಚಿನವರು BA ಅವರು, BCom ಅವರು, BSc ಅವರು, ಆಮೇಲೆ PC ಅವರು, BBM ಹೀಗೆ ಅನೇಕ ಬ್ಯಾಚಿನ ವಿದ್ಯಾರ್ಥಿಗಳು ಆಗಾಗ ಬಂದು ನಮ್ಮಲ್ಲಿ ಸಹಮಿಲನ ಮಾಡ್ತಾ ಇದ್ದಾರೆ, ರಿಯೂನಿಯನ್ ಮಾಡ್ತಾ ಇದ್ದಾರೆ. ಇದೊಂದು ಸಂತೋಷ ವಿಚಾರ. ವರ್ಷಕ್ಕೆ ಆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗೆ ಹಿರಿಯ ವಿದ್ಯಾರ್ಥಿ ಸಂಘ ಪ್ರತಿ ವರ್ಷ ಒಂದು ಹಿರಿಯ ವಿದ್ಯಾರ್ಥಿ ಸಂಘ ದಿನಾಚರಣೆ ಅಂತ ನಡೆಸಿಕೊಂಡು ಬರ್ತಾ ಇದೆ. ಒಂದು ರೀತಿಯಲ್ಲಿ ಹೊಸ ತಿಗರು ಹಳೆ ಬೇರು ಕೂಡಿರಲು ಮರ ಸೊಬಗೇನು, ಹಾಗೆ ನಮ್ಮದು ಹಿರಿಯ ವಿದ್ಯಾರ್ಥಿಗಳು ಮತ್ತು ನೂತನ ವಿದ್ಯಾರ್ಥಿಗಳು ಒಟ್ಟು ಸೇರಿ ನಮ್ಮ ಸಂಸ್ಥೆ ಮುನ್ನಡೆಯುತ್ತಾ ಇದೆ. ಈ ಸಲದ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘ ದಿನಾಚರಣೆಯನ್ನು ನಾವು 3ನೇ ತಾರೀಕು ಶನಿವಾರ ನಾವು ಇಟ್ಟುಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಹಿರಿಯ ವಿದ್ಯಾರ್ಥಿಗಳು ಸಂಘ ದಿನಾಚರಣೆ ಜೊತೆಗೆ ಈ ಸಲ ಅಂತಿಮ ಪದವಿ ಮತ್ತು ಸ್ನಾತಕೋತ್ತರರಿಗೆ ಅಂತಿಮ ಪದವಿ ಇರುವ ವಿದ್ಯಾರ್ಥಿಗಳನ್ನು ಹಿರಿಯ ವಿದ್ಯಾರ್ಥಿ ಸಂಘಕ್ಕೆ ಸ್ವಾಗತಿಸುವ ಕಾರ್ಯಕ್ರಮ ಮಾಡ್ತೇವೆ. ಇದನ್ನು ನಾವು ವಿಶೇಷವಾಗಿ ಮಾಡ್ತೇವೆ. ಹೇಗೆ ಅಂತ ಹೇಳಿದ್ರೆ, ಒಂದು ಭಗವದ್ಗೀತೆಯನ್ನು ಅವರಿಗೆ ಕೊಡುವ ಮೂಲಕ ಅವರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಈ ರೀತಿ ಮಾಡ್ತಾ ಇದ್ದೇವೆ. ಮತ್ತು ನಾವು ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧ್ಯಾಪಕರು, ಅಂದರೆ ಈಗಾಗಲೇ ವಿಶ್ರಾಂತ ಜೀವನ ನಡೆಸುವಂಥ ಅಧ್ಯಾಪಕರನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ಮಾಡ್ತೇವೆ. ಈ ಸಲ ನಾವು ಡಾಕ್ಟರ್ PK ಬಾಲಕೃಷ್ಣ ಅವರು ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದು ಮತ್ತು ನಿವೃತ್ತರಾದರು, ಅವರನ್ನು ನಾವು ಗುರುತಿಸುವ ಕೆಲಸ ಮಾಡ್ತೇವೆ. ಮತ್ತು ಹಿರಿಯ ವಿದ್ಯಾರ್ಥಿಗಳು ಸಾಧನೆ ಮಾಡಿದವರನ್ನು ಗುರುತಿಸುವ ಕೆಲಸ ಮಾಡ್ತೇವೆ. ಈ ಸಲ ಗೋಪಾಲಕೃಷ್ಣ ಕುರ್ತಿನಿ ಅವರು ಹಿರಿಯ ಪತ್ರಕರ್ತರು, ಹಿರಿಯ ಸಾಹಿತಿಗಳು, ಅವರನ್ನು ನಾವು ಗುರುತಿಸುವ ಕೆಲಸ ಮಾಡ್ತೇವೆ. ಅದರ ಜೊತೆಗೆ ಅಭ್ಯಾಗತರಾಗಿ ಈ ಸಲ ನಮ್ಮ ಜೊತೆಗಿರುವವರು ಸದಾಶಿವ ಎನ್ ಅಂತ ಹೇಳಿ ನಮ್ಮ ಹಿರಿಯ ವಿದ್ಯಾರ್ಥಿ 99 ಬ್ಯಾಚಿನ BGMನ ವಿದ್ಯಾರ್ಥಿಯವರು. ಅವರು ಬೆಂಗಳೂರಿನಲ್ಲಿ HRD ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಆಕ್ಸೆಂಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ನಾವು ಇವತ್ತು ಕರೀತಾ ಇದ್ದೀವಿ, ಅವರು ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮಲ್ಲಿ ನಾನ್ ಟೀಚಿಂಗ್ ಸ್ಟಾಫಲ್ಲಿ ಸೂಪರ್ಡೆಂಟ್ ಆಗಿದ್ದಂತಹ ಸಾವಿತ್ರಿ ಮತ್ತು ಪ್ರಥಮ ದರ್ಜೆ ಸಹಾಯಕರಾಗಿರುವಂತಹ ಅನಂತ ಪದ್ಮನಾಭ ಪ್ರಭು ಅವರನ್ನು ಗೌರವಿಸುವ ಕೆಲಸವನ್ನು ಮಾಡ್ತೇವೆ. ಅಂದರೆ ಈ ರೀತಿ ಒಟ್ಟಾಗಿ ನಮ್ಮ ಕಾಲೇಜಲ್ಲಿ ಯಾರೆಲ್ಲ ಸೇವೆ ಸಲ್ಲಿಸಿದರೆ ಅವರನ್ನು ಗೌರವಿಸುವ, ಹಿರಿಯ ವಿದ್ಯಾರ್ಥಿಗಳು ಸಾಧಕರನ್ನು ಗೌರವಿಸುವ ಈ ಕೆಲಸ ಮಾಡ್ತಾ ಇದ್ದೇವೆ. ಒಟ್ಟು ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವ ಹಿರಿಯರಾಗಿರುವ ಡಾಕ್ಟರ್ ಕಲ್ಲಾಡ ಪ್ರಭಾಕರ್ ಭಟ್ ಅವರು ನಿಭಾಯಿಸ್ತಾರೆ, ಅವರು ವಹಿಸಿಕೊಡುತ್ತಾರೆ. ಅವರ ಜೊತೆಗೆ ಬೀಳ್ಕೊಡುಗೆ ಮಾತುಗಳನ್ನು ಮಾತಾಡಲಿಕ್ಕೆ ಪ್ರಕಾಶ್ ಮೂಡಿತಾಯಿ, ಸುಳ್ಯ ಸರ್ಕಾರಿ ಪದವಿ ಕಾಲೇಜಿನ ಉಪಪ್ರಾಂಶುಪಾಲರು, ಅವರು ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ, ಅವರು ಬರ್ತಾರೆ. ಹೀಗೆ ಒಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಚಂದ ರೀತಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿದ್ದೇವೆ. ಪತ್ರಕರ್ತರಾಗಿರುವ ನೀವೆಲ್ಲರೂ ಸಹ ಈ ಕಾರ್ಯಕ್ರಮದ ಪ್ರಚಾರವನ್ನು ಒಂದಿಷ್ಟು ಪತ್ರಿಕೆಯಲ್ಲಿ ಕೊಟ್ಟು ಸಹಕರಿಸಬೇಕು ಮತ್ತು ಹೆಚ್ಚಿನ ಸಂಖ್ಯೆ ಹಿರಿಯ ವಿದ್ಯಾರ್ಥಿಗಳನ್ನು ನಾವು ರೀಚ್ ಆಗ್ತಾ ಇದ್ದೇವೆ. ಇನ್ವಿಟೇಷನ್ ಕಾಂಟ್ರಾಕ್ಟ್ ಮುಖಾಂತರ ಅವರು ರೀಚ್ ಆಗ್ತಾ ಇದ್ದೇವೆ. ನಿಮ್ಮ ಮೂಲಕ ನಮಗೆ ಸಹಾಯ ಬೇಕು ಅಂತ ಹೇಳ್ಕೊಳ್ತಾ ಇದ್ದೇವೆ. ಈ ರೀತಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ನಿಮ್ಮ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಧನ್ಯವಾದಗಳು. ಕಾಲೇಜ್ ಪ್ರಾರಂಭವಾಗುವಾಗ ಸೈಕಲ್ನಲ್ಲಿ ಕೆಂಪು ಕಲ್ಲುಗಳನ್ನು ಅಥವಾ ಹೊಡಿ ಇತ್ಯಾದಿಗಳನ್ನು ಹೊತ್ತು ಸೈಕಲ್ನಲ್ಲಿ ಹೊತ್ತು ಸಾಗಿಸಿದ್ರು. ಅದು ಇಲ್ಲಿದ್ದಾರೆ AP ನೋಡಿದ್ರು, ಹಾಗಾಗಿ ಸಿಗ್ತಾರೆ. ಆಮೇಲೆ ಅಟೆಂಡರ್ ಆಗಿದ್ರು, ಆಮೇಲೆ ಕ್ಲರ್ಕ್ ಆದರು, ಕೊನೆಗೆ ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿ ರಿಟೈರ್ ಆಗಿದ್ರು. ಈಗ ಆಕ್ಚುಲಿ ಪಾಸ್ ಔಟ್ 570 ಟೋಟಲ್ ಓಲ್ಡ್ ಸ್ಟೂಡೆಂಟ್ 70,000 ಮೇಲೆ 65ರಿಂದ 2024ರವರೆಗೆ ಒಂದು 60,000 ಜನ. ನಮ್ಮಲ್ಲಿ ಪ್ರತಿ ವರ್ಷ ಹತ್ತಿರ 1,000 ಮಕ್ಕಳು ಹೊರಗೆ ಹೋಗ್ತಾರೆ. ಈ ಸಲದ್ದು ಯೂನಿವರ್ಸಿಟಿ ಬ್ಯಾಚ್ಗಳ 280 ಜನ ಮಕ್ಕಳು ಹೊರಗೆ ಹೋಗ್ತಾ ಇದ್ದಾರೆ. ಅದು ಲಾಸ್ಟ್ ಬ್ಯಾಚ್. ಬರುವ ವರ್ಷ ಅಟಾನಮಸ್ ನಮ್ದೇ, ನಾವೇ ಡಿಗ್ರಿ ಕೊಡುವಂಥದ್ದು, ನಾವೇ. ಈ ವರ್ಷದ ಫೈನಲ್ ಇಯರ್ ಅಟಾನಮಸ್ ಬ್ಯಾಚ್. ಕಳೆದ ವರ್ಷ ಮಂಗಳೂರು ಯೂನಿವರ್ಸಿಟಿ ಬ್ಯಾಚ್ ಕೊನೆ. ಮಧ್ಯಾಹ್ನದ್ದು ಬಡ ಮಕ್ಕಳಿಗೆ ಫ್ರೀ ಊಟದ ವ್ಯವಸ್ಥೆ ಮಾಡ್ತೀವಿ. ನಾನೀಗ ಮಾತಾಡೋದು ಯಾಕೆಂದರೆ ನಿಮ್ಮ ಸಹಕಾರಕ್ಕೆ ಸುಮಾರು 60,000ದಷ್ಟು ಹಳೆಯ ವಿದ್ಯಾರ್ಥಿಗಳಿದ್ದಾರೆ. ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡಿದರೆ ನಿಮಗೆ ಭಾಳ ಕಷ್ಟ. ಇಲ್ಲಿ ಬೇರೆ ಬೇರೆ ಸಂಸ್ಥೆಯ ನೀವು ಪ್ರತಿನಿಧಿಗಳಿದ್ದೀರಿ, ವಾರ್ತಾ ಸಂಸ್ಥೆಗಳ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಆಗಲಿ. ಒಂದು ನಿಮ್ಮಲ್ಲಿ ಕಳಕಳಿನಂತಂದರೆ ನಿಮ್ಮ ನ್ಯೂಸ್ ಹಾಕುವ ಅದರಲ್ಲಿ ದಯವಿಟ್ಟು ವಿವೇಕಾನಂದದ ಹಿರಿಯ ವಿದ್ಯಾರ್ಥಿಗಳು ತಾವು ಎಲ್ಲರೂ
ಕಾಲೇಜಿಗೆ ಸಂಪರ್ಕಕ್ಕೆ ಬರಬೇಕು. ತಮ್ಮ ಅಡ್ರೆಸ್ಸನ್ನು ಕಳಿಸಿಕೊಟ್ರೆ ನಮಗೆ ಮುಂದೆ ನಿರಂತರವಾಗಿ ಸಂಪರ್ಕಕ್ಕೆ ಒಂದು ಭಾಳ ಅನುಕೂಲ ಆಗ್ತದೆ ಅಂತ ನಿಮ್ಮ ಒಂದು ಸಹಕಾರ ಕೇಳಿ ಅದನ್ನು ನೀವು ಪ್ರಚಾರ ಮಾಡಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.